ಸೆಕ್ರೆಟರಿ ಅವರೆಲ್ಲ ಬಂದಮೇಲೆ ಸ್ವಲ್ಪ ಕೆಲವು ಸುಧಾರಣೆಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ನಾನೊಂದು ನನಗಿರ್ತಕ್ಕಂಥ ವಿಚಾರ ಏನಂತಂದರೆ, ನಮ್ಮ DMA ಅವರು ಗಮನ ಹರಿಸಬೇಕು. ಪ್ರತಿ ತಿಂಗಳು ಕೂಡ ಅಭಿವೃದ್ಧಿಯನ್ನು ನಾವು ಕಾಣದೆ ಹೋದರೆ, ಅದರಿಂದ ಇವತ್ತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನೀವುಗಳೇ ಹೇಳಿ, ನಿಮ್ಮ ಜಿಲ್ಲೆಯ ಬಗ್ಗೆ ನೀವು ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದೀರಾ, ನಿಮ್ಮ ಅಡಚಣೆಗಳೇನು, ನಿಮ್ಮ ಶಾಸಕರು ಅಡಚಣೆ ಮಾಡಿದಾರಾ, ಇಲ್ಲ ಸ್ಥಳೀಯ ಜನಪ್ರತಿನಿಧಿಗಳಿಂದ ನಿಮ್ಮ ಅಡಚಣೆ ಇದೆಯಾ, ನೀವು ಏನೇ ಅಡಚಣೆ ಇದ್ರೂ ಕೂಡ ಕಾನೂನು ಚೌಕಟ್ಟಲ್ಲೇ ಮಾಡಬೇಕು. ಕಾನೂನು ಬಾಹಿರವಾಗಿ ಯಾವುದು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈಗ ನೀವು ಒಬ್ಬೊಬ್ಬರೇ ದಯಮಾಡಿ ನಿಮಗೆ PDಗಳು ಒಬ್ಬೊಬ್ಬರೇ ಮಾತಾಡಬೇಕು. ನಿಮ್ಮ ಜಿಲ್ಲೆಯ ವಿಚಾರ ಬರ್ತದೆ,